बोलो भारत माता के, ಭಾರತೀಯ ಜನತಾ ಪಾರ್ಟಿಗೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಪಕ್ಷದ ಎಲ್ಲ ಹಿರಿಯರೇ ಹಾಗೂ ನೋಡಿ ಅಲ್ಲಿ ಚೆಂಡೆ ಅವರು ಚೆಂಡೆ ವಾದನದವರು ನಿಲ್ದು ತೊಂದರೆ ಆಗ್ತಾ ಸಭೆಗೆ. ಭಾಗೀರಥಿ ಮುರಳಿ ಅವರು ಮಾತಾಡ್ತಿದ್ದಾರೆ. ದಯವಿಟ್ಟು ಕಾರ್ಯಕರ್ತರು ಕುಳಿತುಕೊಳ್ಳಿ. ಆಶಾ ತಿಮ್ಮಪ್ಪರು ಇನ್ನು ಕೆಲವೇ ನಿಮಿಷಗಳು ಇಲ್ಲಿಗೆ ಆಗಮಿಸುವವರಿದ್ದಾರೆ. ವೇದಿಕೆಯಲ್ಲಿ ಕೂತಿರುವಂತಹ ನಮ್ಮ ಎಲ್ಲ ಪಕ್ಷದ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಕಾರ್ಯಕರ್ತರೇ ಹಾಗೂ ಮಹಿಳಾ ಮಣಿಗಳೇ, ಬಹಳಷ್ಟು ವಿಚಾರ ಮಾತನಾಡಿದ್ದಾರೆ. ಪುತ್ತೂರು ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಸ್ವಾಗತವನ್ನು ನಾವು ಕಂಡಿರಲಿಲ್ಲ. ಈ ಸಲ ಆಶಕ್ಕನಿಗೋಸ್ಕರ ಆಶಾವಾದಿಗಳಾಗಿ ಎಷ್ಟೊಂದು ಜನ ಸೇರಿ ಮಹಿಳೆಯರು, ಪುರುಷರು, ಮಕ್ಕಳು ಎನ್ನದೆ ಒಂದೇ ರೀತಿಯ ಸಮಾನತೆಯಲ್ಲಿ ನಮ್ಮ ದೇಶದ ರಕ್ಷಣೆ, ನಮ್ಮ ಸಂಸ್ಕೃತಿಯ ರಕ್ಷಣೆ ಮಾಡಬೇಕೆನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಎನ್ನೋ ನಿಟ್ಟಿನಲ್ಲಿ ಇಷ್ಟೊಂದು ಬಿಸಿಲಿನ ಬೇಗೆ ಇದ್ದರೂ ಕೂಡ ಹುಮ್ಮಸ್ಸಿನಿಂದ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಇವತ್ತು ಪುತ್ತೂರಿನಲ್ಲಿ ನಿಂತಿರುವ ನನ್ನ ಆಶಕ್ಕ ಅತ್ಯಂತ ಬಹುಮತದಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸುವಂತ ಆ ಸುಸಂದರ್ಭವನ್ನು ನೋಡಿ ಸಂತೋಷ ಪಡುವ ದಿನ ಕೆಲವೇ ದಿನಗಳಲ್ಲಿ ಬರಲಿಕ್ಕಿದೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳುತ್ತಾ, ಆ ಆಶಕ್ಕನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. ನಾನು ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಸಾಮಾನ್ಯ ಮಹಿಳೆಯಾಗಿ ಏನೋ ಒಂದು ಬಡತನದ ಕುಟುಂಬದಲ್ಲಿ ಇದ್ದರೂ ಕೂಡ ಒಂದು ಪಕ್ಷ ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ಮುನ್ನಡೆಸಿಕೊಂಡು ಬಂದಿರುವ ಕಾರಣ ಇವತ್ತೊಂದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಕಾಶವನ್ನು ನೀಡಿದ್ದಾರೆ. ಅದು ಪಕ್ಷದ ಹಿರಿಯರ, ಸಂಘಟನೆಯ ಹಿರಿಯರು ಮತ್ತು ಕಾರ್ಯಕರ್ತರ ಶಕ್ತಿಯನ್ನು ನೋಡಿ ನಾನು ಆ ಅವರ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದೇನೆ. ಹೊರತು ಬಿಟ್ಟು ನನ್ನಲ್ಲಿ ಏನು ಶಕ್ತಿ ಇಲ್ಲ. ಎಲ್ಲ ಶಕ್ತಿ ಇರುವಂತದ್ದು ಕಾರ್ಯಕರ್ತರಲ್ಲಿ. ಎಲ್ಲಾ ಶಕ್ತಿ ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡಿ ಆ ಬಿಜೆಪಿಯ ಕಮಲದ ಚಿಹ್ನೆಗೆ ಮತವನ್ನು ನೀಡಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇನೆ. ಇವತ್ತು ಸುಳ್ಯದಂತ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕೇನು ನಮಗೆ ಅಧೈರ್ಯ ಇಲ್ಲ, ಧೈರ್ಯವಾಗಿ ಗೆಲ್ಲುತ್ತೇವೆ. ಆದರೆ ಅಂತರ ಎಷ್ಟು ಎನ್ನುವುದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಆ ಅಂತರವನ್ನು ಗೆಲ್ಲಿಸುವಂತ ಕೆಲಸ ನಮ್ಮೆಲ್ಲರಿಂದ ಆಗಬೇಕು. ಇವತ್ತಿಲ್ಲಿ ಕೂತವರು ಬರೀ ಆಶಕ್ಕನಿಗೆ ಮಾತ್ರ ಓಟು ಕೇಳುವುದಲ್ಲ, ನಾವಿವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಸಕರಿಗಳಿಗೂ ಅಲ್ಲಲ್ಲಿ ನಮ್ಮ ಸಂಬಂಧಿಕರಿಗಳೇ ಹೇಳಿ ಅವರಲ್ಲಿ ಆ ಮನ ಪರಿವರ್ತನೆ ಮಾಡಿಸಿ ಎಲ್ಲ ಶಾಸಕರು, ನಮ್ಮ 8ರಲ್ಲಿ 8 ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಜೇತರಾಗಿ ವಿಜಯ ಮಾಲೆಯನ್ನು ಧರಿಸುವಂತವರಾಗಬೇಕು ಅಂತ ಕೇಳಿಕೊಳ್ಳುತ್ತಾ, ಮುಂದೆ ನಾವೆಲ್ಲ ಮಹಿಳೆ ನಮಗಿಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ. ಈ ಹಿಂದೆ ನಾವೆಲ್ಲ ಪುರುಷರ ಹಿಂದೆ ವಿಧಾನಸೌಧಕ್ಕೆ ಹೋಗ್ತಿದ್ದೆವು. ಇನ್ನು ಮುಂದೆ ಮಹಿಳೆಯರ ಹಿಂದೆ ಪುರುಷರು ಬರುವ ಹಾಗೆ ನೀವೆಲ್ಲ ಮಾಡಬೇಕು ಅಂತ ಕೇಳಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.